ಸುರತ್ಕಲ್ ಸಮೀಪದ ಖಂಡಿಗೆ ಶ್ರೀ ಧರ್ಮರಸು ಉಳ್ಳಾಯ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ನಡೆಯುವ ಮೀನು ಹಿಡಿಯುವ ಸಂಪ್ರದಾಯ ವರ್ಷಂಪ್ರತಿಯಂತೆ ಈ ಬಾರಿಯೂ ವೈಭವಯುತವಾಗಿ ನಡೀತಾ ಇದೆ. ತುಳುನಾಡಿನಲ್ಲಿ ಎರ್ಮಾಳು ಜೆಪ್ಪು ಖಂಡೇವು ಅಡೆಪು ನಾಣ್ಣುಡಿಯಿದೆ. ಉಡುಪಿ ಜಿಲ್ಲೆಯ ಎರ್ಮಾಳು ದೇವಳದಲ್ಲಿ ಜಾತ್ರೆ ಪ್ರಾರಂಭಗೊಳ್ಳುವ ಮೂಲಕ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ದೇವಸ್ಥಾನಗಳ ಜಾತ್ರೆಗಳು ಪ್ರಾರಂಭಗೊಂಡು ಸುರತ್ಕಲ್ ಸಮೀಪದ ಖಂಡಿಗೆ ಶ್ರೀ ಧರ್ಮರಸು ಉಳ್ಳಾಯ ಕ್ಷೇತ್ರದ ಜಾತ್ರೆಯೊಂದಿಗೆ ಎಲ್ಲ ಜಾತ್ರೆಗಳು ಮುಕ್ತಾಯವಾಗುತ್ತೆ. ಚೇಳಾಯರು ಗ್ರಾಮದ ಖಂಡಿಗೆಯ ಇತಿಹಾಸ ಪ್ರಸಿದ್ಧ ಶ್ರೀ ಧರ್ಮರಸು ಕ್ಷೇತ್ರವು ಪಾವಂಜೆ ರಾಷ್ಟ್ರೀಯ ಹೆದ್ದಾರಿ ಸೇತುವೆ ಸಮೀಪ ನಂದಿನಿ ನದಿಯ ತಟದಲ್ಲಿದ್ದು, ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೆ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಬರುವ ವೃಷಭ ಸಂಕ್ರಮಣದಂದು ನಡೆಯುತ್ತೆ. ಈ ನದಿಯಲ್ಲಿ ಮೀನು ಹಿಡಿಯುವ ಪದ್ಧತಿ ಹಿಂದಿನಿಂದಲೂ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ವೃಷಭ ಸಂಕ್ರಮಣದಂದು ಬೆಳಿಗ್ಗೆ 7ರ ಸುಮಾರಿಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ದೈವಕ್ಕೆ ಪ್ರಾರ್ಥನೆ ಸಲ್ಲಿಸಿ ನಂದಿನಿ ನದಿಯ ದಡಕ್ಕೆ ಆಗಮಿಸಿ ನದಿಗೆ ಪ್ರಸಾದ ಹಾಕಿ ಮೀನು ಹಿಡಿಯುವ ಸಂಪ್ರದಾಯಕ್ಕೆ ಚಾಲನೆ ದೊರೆಯುತ್ತದೆ. ಜನರು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನದವರೆಗೂ ಮೀನು ಹಿಡಿಯುತ್ತಾರೆ. ಹಿಡಿದ ಮೀನನ್ನ ಮನೆಗೆ ತೆಗೆದುಕೊಂಡು ಹೋಗಿ ಸತ್ತ ತಮ್ಮ ಹಿರಿಯರ ಪ್ರೇತಾತ್ಮಗಳಿಗೆ ಬಡಿಸುವ ಕ್ರಮ ಇಲ್ಲಿಯ ಜನರಲ್ಲಿದ್ದು, ಇದು ಈಗಲೂ ಹೆಚ್ಚಿನ ಮನೆಗಳಲ್ಲಿ ಆಚರಿಸಿಕೊಂಡು ಬರುತ್ತಿದ್ದಾರೆ. ವರ್ಷದಲ್ಲಿ ಒಂದು ದಿನ ಇಲ್ಲಿನ ಮೀನನ್ನ ಪದಾರ್ಥ ಮಾಡಿ ತಿನ್ನುವುದೇ ಇಲ್ಲಿನ ದೈವದ ಪ್ರಸಾದವೆಂದು ಭಕ್ತರು ನಂಬುವುದರಿಂದ ಜಾತ್ರೆಗೆ ವಿಶೇಷ ಪ್ರಾಮುಖ್ಯತೆ ದೊರೆತಿದೆ. ಅಲ್ಲದೆ ಇಲ್ಲಿನ ಮೀನು ಅತ್ಯಂತ ರುಚಿಕರವಾಗಿರುತ್ತೆ ಎಂಬ ನಂಬಿಕೆ ಕೂಡ ಇದೆ. ಉಳ್ಳಾಯ ದೈವಗಳು ಬಂದು ಇಲ್ಲಿ ಮತ್ಸ್ಯ ಭೇಟಿ ಅಂತ ಮಾಡಿಕೊಂಡು ಬಂದಿದ್ದ ಪದ್ಧತಿ. ಯಾಕೆಂದರೆ ಇದು ಮೊಗವೀರ ಜನಾಂಗಕ್ಕೆ ಸೇರಿದಂಥ ಒಂದು ಪ್ರಥಮ ಉಳ್ಳಾಯ ಇಲ್ಲಿ ಕ್ಷೇತ್ರಕ್ಕೆ ಬಂದು ಮೊಗವೀರ ಸಮಾಜಕ್ಕೆ ಸಿಕ್ಕಿದಂಥ ದೈವ ಬ್ರಾಹ್ಮಣ ರೂಪದಲ್ಲಿ ಬಂದು ಉಳ್ಳಾಯ ಬ್ರಾಹ್ಮಣ ರೂಪದಲ್ಲಿ ಬಂದು ಇಲ್ಲಿ ಮೊಗವೀರ ಸಮಾಜದವರಿಗೆ ಸಿಕ್ಕಿದ ಮೊದಲು ಮಾತಾಡಲಿಕ್ಕೆ ಸಿಕ್ಕಿದ್ದು ಮೊಗವೀರ ಸಮಾಜದವರಿಗೆ. ಅದಕ್ಕಾಗಿ ಆ ಕಾಲದಿಂದ ಅಂದರೆ ಎಷ್ಟೋ 1000 ವರ್ಷಗಳ ಹಿಂದಿನಿಂದ ನಡೆದಂಥ ಕಥೆ ಇದು. ಅದಕ್ಕಾಗಿ ಇಲ್ಲಿ ಮತ್ಸ್ಯಂಗಳ ಭೇಟಿ ಅಂದರೆ ಮತ್ಸ್ಯ ಅಂದರೆ ಮೀನು ಹಿಡಿಯುವ ಜಾತ್ರೆ ಅಂತ ಪುರಾತನ ಕಾಲದಿಂದಲೂ ನಡೀತಾ ಇದೆ. ಇದು ಮೀನು ಹಿಡಿದು ಕೇವಲ ನಾವು ಹಿಂದೂ ಧರ್ಮದವರಿಗಲ್ಲ, ಎಲ್ಲ ಧರ್ಮದವರಿಗೂ ಖಂಡಿಗೆ ಮೀನಂದರೆ ಪ್ರಸಿದ್ಧ. ಇಲ್ಲಿ ದೈವಕ್ಕೆ ಏನು ಬಳಸುವಂಥ ಕ್ರಮ ಏನಿಲ್ಲ, ನಮ್ಮ ಹಿರಿಯರಿಗೆ ಬಳಸುವಂಥ ಒಂದು ಪದ್ಧತಿ ಉಂಟು. ಅದೇ ರೀತಿ ಈಗ ಕೂಡ ಮುಂದುವರಿತಾ ಹೋಗ್ತದೆ. ಜಾತಿ ಮತ ಭೇದವಿಲ್ಲದೆ ಉಭಯ ಜಿಲ್ಲೆಯ ಹೆಚ್ಚಿನವರು ಇದರಲ್ಲಿ ಭಾಗವಹಿಸುತ್ತಾರೆ. ಕೆಲವರು ವ್ಯಾಪಾರದ ದೃಷ್ಟಿಯಿಂದ ಇಲ್ಲಿ ಹಿಡಿದ ಮೀನನ್ನ ಅಲ್ಲಿಯೇ ಮೇಷ ಸಂಕ್ರಮಣ ವೃಷಭ ಸಂಕ್ರಮಣದವರೆಗಿನ 1 ತಿಂಗಳ ಅವಧಿಯಲ್ಲಿ ಈ ನದಿಯಲ್ಲಿ ಮೀನು ಹಿಡಿಯುವುದಕ್ಕೆ ನಿಷೇಧವಿದೆ. ಈ ಸಂದರ್ಭ ಮೀನು ಹಿಡಿಯುವ ಕ್ರಮ ಇಲ್ಲ. ಹಲವು ವರ್ಷದ ಹಿಂದೆ ನಿಷೇಧದ ಸಂದರ್ಭ ಮೀನು ಹಿಡಿಯಲು ಕೆಲವರು ಮುಂದಾದಾಗ ಮೀನು ಹಿಡಿಯುವ ಬಲೆಗೆ ನಾಗರ ಹಾವು ಬಂದ ಉದಾಹರಣೆಗಳಿವೆ ಎಂಬುದನ್ನು ಹಿರಿಯರು ಹೇಳುತ್ತಾರೆ. ಈ ಬಾರಿ ಮಳೆ ಇಲ್ಲದ ಕಾರಣ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಬೆಳಿಗ್ಗೆ ಮೀನು ಹಿಡಿಯುವ ಜಾತ್ರೆಯಾದರೆ ಕ್ಷೇತ್ರದಲ್ಲಿ ರಾತ್ರಿ ಧಾರ್ಮಿಕ ಕಾರ್ಯಕ್ರಮ ಬಳಿಕ ಧ್ವಜಾರೋಹಣ ನಡೆಯುತ್ತೆ. ಅಲ್ಲಿಗೆ ತುಳುನಾಡಿನಲ್ಲಿ ಹೆಚ್ಚಿನ ಜಾತ್ರೆ ನೇಮೋತ್ಸವಗಳು ಅಂತ್ಯಗೊಳ್ಳುತ್ತೆ. ಏನೇ ಆಗಲಿ ಆಧುನಿಕ ಯುಗದಲ್ಲೂ ಇಂತಹ ಸಂಸ್ಕೃತಿಯೊಂದು ನಡೆದುಕೊಂಡು ಬರುತ್ತಿರುವುದು ವಿಶೇಷವೇ ಸರಿ. ನಿಶಾಂತ್ ಶೆಟ್ಟಿ, ಕೆಲೆಂಚೂರ್, ನಮ್ಮ ಕುಡ್ಲ ನ್ಯೂಸ್ 24x7 ಕಿನ್ನಿಗೋಳಿ. ಜಾತ್ರಾ ಮಹೋತ್ಸವದ ವೈಶಿಷ್ಟ್ಯತೆಗಳ ಬಗ್ಗೆ ವಿವರಣೆ ನೀಡ್ತಾರೆ ನಮ್ಮ ಪ್ರತಿನಿಧಿ ನಿಶಾಂತ್. ಕಂಡೇವು ಜಾತ್ರೆ ಆರಂಭಗೊಂಡಿದೆ. ಅಂದ್ರೆ ಈ ವರ್ಷದ ಕರಾವಳಿಯಲ್ಲಿನ ಒಂದು ಜಾತ್ರೆ ಕಂಡೇವು ಜಾತ್ರೆ ಮೂಲಕ ಸಮಾಪನಗೊಳ್ಳುತ್ತೆ. ಈ ಜಾತ್ರೆ ವಿಶೇಷತೆ ಅಂದ್ರೆ ಸರ್ವಧರ್ಮೀಯರು ಕೂಡ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆಯೇ ಈ ಬಾರಿಯ ಕಂಡೇವು ಜಾತ್ರೆಯ ವಿಶೇಷತೆ ಏನು? ವರ್ಷಂಪ್ರತಿ ಮೇ ತಿಂಗಳ ಸಂಕ್ರಮಣದಂದು ಈ ಕಂಡೇವು ಜಾತ್ರೆ ನಡೆಯುತ್ತದೆ. ಮುಖ್ಯವಾಗಿ ಒಂದು 2 ದಿವಸಗಳ ಜಾತ್ರೆಯಲ್ಲಿ ನಡೆಯುತ್ತದೆ. ಅಂದ್ರೆ ನಂದಿನಿ ನದಿಯ ತಟದಲ್ಲಿ ಧರ್ಮರಸು ಉಳ್ಳಾಯ ಒಂದು ನೆಲೆ ನಿಂತ ಕ್ಷೇತ್ರ ಇದು.
ಅಂದ್ರೆ ಈ ಕ್ಷೇತ್ರದ ಸಮೀಪವೇ ಹರಿಯುವ ನಂದಿನಿ ನದಿಯಲ್ಲಿ ಈ ಸಂಕ್ರಮಣದ ಒಂದು ಮೀನು ಹಿಡಿಯುವ ಜಾತ್ರೆ ನಡೆಯುತ್ತದೆ. ಅಂದ್ರೆ ಉದ್ದ ಸುಮಾರು ಪಾವಂಜೆಯಿಂದ ಕಂಡೇವು ತನಕ ಒಂದು ಮುಂದಕ್ಕೆ ಈ ಹರಿಯುವ ಈ ನದಿಯಲ್ಲಿ ಸರ್ವಧರ್ಮೀಯರು ಅಂದ್ರೆ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಕ್ರಿಶ್ಚಿಯನ್ ಅವರು ಇಲ್ಲಿ ಬಂದು ಮೀನನ್ನು ಹಿಡಿಯುತ್ತಾರೆ. ಅಂದ್ರೆ 1 ತಿಂಗಳ ಕಾಲ ಇಲ್ಲಿ ನಿಷೇಧ ಇರುತ್ತದೆ ಮೀನು ಹಿಡಿಯಲಿಕ್ಕೆ. ಮತ್ತೆ ಈ ದಿನ ಅಂದ್ರೆ 15ನೇ ತಾರೀಕು ಸಂಕ್ರಮಣ ದಿನದಂದು ಇಲ್ಲಿ ಭಕ್ತರು ಬಂದು ಸುಮಾರು 7 ಗಂಟೆ ಹೊತ್ತಿಗೆ ನದಿಗೆ ಪ್ರಸಾದ ಕ್ಷೇತ್ರದಿಂದ ಪ್ರಸಾದ ಹಾಕ್ತಾರೆ. ಆ ನಂತರ ಭಕ್ತರು ಬಂದು ಇಲ್ಲಿಗೆ ಇಳಿದು ಮೀನನ್ನು ಹಿಡಿಯಲು ಪ್ರಾರಂಭಿಸ್ತಾರೆ. ಅಂದ್ರೆ ಒಂದು ನಂಬಿಕೆ ಇದೆ, ಇಲ್ಲಿಯ ಮೀನನ್ನು ಒಂದು ತೆಗೆದುಕೊಂಡು ಹೋಗಿ ತಮ್ಮ ಹಿರಿಯರಿಗೆ ಒಂದು ಬಡಿಸುವ ಕ್ರಮ ಇದೆ. ಅಂದ್ರೆ ಹಿರಿಯರು ಸತ್ತ ಹಿರಿಯರಿಗೆ ಒಂದು 6 ದಿನ ಬಡಿಸುವ ಕ್ರಮ ಇದೆ. ಅದು ನಿರಂತರವಾಗಿ ಮುಂದುವರಿಯುತ್ತಾ ಬಂದಿದೆ. ಅದಕ್ಕಾಗಿ ಇಲ್ಲಿಯ ಮೀನೊಂದು ತೆಗೆದುಕೊಂಡು ಹೋಗ್ತಾರೆ, ಹಿಡಿದು ತೆಗೆದುಕೊಂಡು ಹೋಗ್ತಾರೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕೆಲವರೊಂದು ವ್ಯಾಪಾರವನ್ನು ನಡೆಸ್ತಾರೆ. ಅಂದ್ರೆ ಇಲ್ಲಿನ ಮೀನನ್ನು ಹಿಡಿದು ಇಲ್ಲಿಯೇ ಮಾರಾಟ ಮಾಡುತ್ತಾರೆ. ಆದ್ರಿಂದ ಅಂದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬೈಕಂಪಾಡಿಯಲ್ಲಿ ಎಲ್ಲೋ ಒಂದು ಕಡೆ ಮೀನುಕಲೆ ಒಂದು ಕಡೆ ಒಂದು ಬಿಟ್ರೆ ಬೇರೆ ಕಂಡೇವು ಜಾತ್ರೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಅಲ್ಲದೆ ಕಂಡೇವು ಜಾತ್ರೆ ಒಂದು ಮುಗಿದ ನಂತರ ಒಂದು ಹೆಚ್ಚಿನ ಒಂದು ನೇಮ ಆಗ್ಲಿ ಇತರ ಜಾತ್ರಾ ಮಹೋತ್ಸವ ಆಗ್ಲಿ ಇಲ್ಲಿಗೆ ಮುಗಿಯುತ್ತದೆ. ಅಂದ್ರೆ ಇಲ್ಲಿನ ವಿಶೇಷತೆ ಅಂದ್ರೆ ಕೆರೆಯಲ್ಲಿ ಮೀನು ಹಿಡಿಯುವಂತದ್ದು. ಈ ಬಾರಿ ಜನರ ಉತ್ಸಾಹ ಹೇಗಿದೆ ಅಂತ ನಿಶಾಂತ್? ಈ ದಿನವೂ ಕೂಡ 100 ಜನರು ಬಂದು ಇಲ್ಲಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲದೆ ಮೀನು ಹಿಡಿಯಲು ಪ್ರಾರಂಭಿಸಿದ್ದಾರೆ. ಈಗಲೂ ಮುಂದುವರೆಯುತ್ತಿದೆ. ಬೆಳಿಗ್ಗೆ ಸುಮಾರು 7 ಗಂಟೆಯಿಂದ ಪ್ರಾರಂಭವಾದ ಒಂದು ಈ ಮೀನು ಹಿಡಿಯುವ ಒಂದು ಸತ್ತ ಈಗಲೂ ಮುಂದುವರಿಯುತ್ತಿದೆ. ಈ ವರ್ಷ ಮಳೆ ಕಡಿಮೆ ಆದ್ರಿಂದ ಒಂದು ನೀರಿನ ಪ್ರಮಾಣವೂ ಕಡಿಮೆ ಆಗ್ತಿದೆ. ಆದ್ರಿಂದ ಮೀನು ಹಿಡಿಯಲು ಒಂದು ಭಕ್ತರಿಗೆ ಒಂದು ಸುಲಭ ಆಗ್ತಿದೆ. ಆದ್ರಿಂದ ಈ ಮೀನು ಹಿಡಿಯುವ ಕ್ರಮ ಈಗಲೂ ಮುಂದುವರಿಯುತ್ತಿದೆ. ಓಕೆ, ಮೀನು ಹಿಡಿಯುವಷ್ಟು ಆ ಕೆರೆಗಳಲ್ಲಿ ನೀರು ಈಗ ಕೂಡ ಇದೆ ಅಂತೀರಾ? ಇನ್ನಷ್ಟು ಮೀನುಗಳು ಇದೆ. ಅಂದ್ರೆ ಇದು ಸಮುದ್ರವನ್ನು ಸೇರುವ ಒಂದು ಪ್ರದೇಶವಾದ್ರಿಂದ ಮೀನಿನ ಒಂದು ಪ್ರಮಾಣವೂ ಇಲ್ಲಿ ಜಾಸ್ತಿ ಆಗಿದೆ. ಓಕೆ, ಜಾತ್ರೆ ಯಾವಾಗ ಕೊನೆಗೊಳ್ಳುತ್ತೆ ನಿಶಾಂತ್? ಜಾತ್ರೆ ನಾಳೆ ಸುಮಾರು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಕೊನೆಗೊಳ್ಳುತ್ತೆ. ಅಂದ್ರೆ ಧರ್ಮೋತ್ಸವ ಉಳ್ಳಾಯ ಮತ್ತು ಪರಿವಾರ ದೈವಗಳವರ ನೇಮೋತ್ಸವ ರಾತ್ರಿ ನಡೆಯುತ್ತದೆ. ನಾಳೆ ಬೆಳಿಗ್ಗೆ ಅಂದ್ರೆ ಧ್ವಜಾವರಣದಿಂದ ಈ ಕೊನೆಗೊಳ್ಳುತ್ತದೆ. ಓಕೆ, ಧನ್ಯವಾದಗಳು ನಿಶಾಂತ್.